ಕುಂಬಳೆ ಸೇಸಬಣ್ಣನವರ ಭಗವತಿ ಮೇಳ ಅಂತ ಸ್ಟಾರ್ಟ್ ಮಾಡಿದೆ. ಆ ಮೇಳದಲ್ಲಿ ಕಲಾವಿದನಾಗಿದ್ದೆ ನಾನು. ಮತ್ತು ಮಧುರ್ ಮೇಳ 2 ವರ್ಷ ನನ್ನ ಸ್ವಂತದಾಗಿತ್ತು, ಬಯಲಾಟವಾಗಿ ಎಲ್ಲ ಸ್ವಂತ ಸಾಮಾನು ಇತ್ತು ನನ್ನದು. ಆಮೇಲೆ ನನ್ನ ಹೆಂಡತಿ ತೀರಿ ಹೋದು. ಆ ತೀರಿ ಹೋಗುವ ಸಮಯದಲ್ಲಿ ಕೂಡ ಇದೇ ರೂಪೇಶ್ ಅವಳ ಹತ್ತಿರ ಇದ್ದದ್ದು. ನೋಡಿ, ಈಗ ಮಕ್ಕಳಿಗೆ ತಾಯಿ ಇಲ್ಲ ಅಂತ ಹೇಳಿದರು, ಈ ತಾಯಿ ಮಕ್ಕಳ ಬಾಂಧವ್ಯ ಅಂತ ಅವಳಿಂದ ಕಲಿಬೇಕು ಅಷ್ಟೆ. ಸರ್, ಈಗ ನೀವು ಏನು ಮಾಡಿಕೊಂಡಿದ್ದೀರಿ ಸರ್? ನಾನು ಮೊದಲು ಕೂಲಿ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ಈ ಆಟೋದಲ್ಲಿ ಹೋಗಿ ತುಂಬ ವರ್ಷ ಆದಿಲ್ಲ. ಆಮೇಲೆ ಇದನ್ನೆಲ್ಲ ಬಿಟ್ಟು ನಾನು ಹೆಂಡತಿ ಸತ್ರು ಅಂತ ಮನೆಯಲ್ಲಿ ನಿಂತ ಮೇಲೆ ನಾನೀಗ ಒಂದು ಜೀವನೋಪಾಯಕ್ಕೆ ಬೇಕಾಗಿ ಒಂದು ಕಲ್ಲಿನ ಕೆಲಸ ಮಾಡ್ತಾಯಿದ್ದೇನೆ ಅಷ್ಟೇ. ಪಿಕ್ಚರೆಲ್ಲ ನೋಡೋದಕ್ಕೆ ಅದು ನನಗೆ ಫೋನ್ ಮಾಡಿ ಬಂದು ಮನೆಗೆ ಬಂದು ನನ್ನ ಕಾಲು ಹಿಡ್ದೇ ಹೋಗೋದು. ಯಾರು ಫ್ಯಾಮಿಲಿ ಎಲ್ಲಿ ಹೋದರೂ ಕೂಡ ಇದೇ ಮಾತಾಡೋದು, ಬಿಗ್ ಬಾಸಿನ ಬಗ್ಗೆ. ನೋಡಿರ್ಲಿಲ್ಲಪ್ಪ, ಅದು ನೀವು ಹೇಳಿದ್ದು ಸರಿ, 32 ವರ್ಷ ಆಯಿತು. ಅದಲ್ಲದೆ ಕೆಲವರೆಲ್ಲ ಕೇಳ್ತಾ ಇದ್ದಾರೆ ಮದುವೆ ವಿಷಯ. ಆದಷ್ಟು ಬೇಗ ಮದುವೆ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ಸೊ ನನ್ನ ಜೊತೆ ಇವತ್ತು ಒಬ್ಬರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ಸೊ ಸದ್ಯ ಬಿಗ್ ಬಾಸ್ ಕನ್ನಡ OTTಲಿ ಮಂಗಳೂರು ಮೂಲದ ಒಬ್ಬ ನಟ, ನಿರ್ದೇಶಕ, ಕಲಾವಿದ, ರೇಡಿಯೋ ಜಾಕಿ ಆದಂತಹ ರೂಪೇಶ್ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯ ಒಳಗಡೆ ಹೋಗಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹೆಚ್ಚಿನವರು ನಮಗೆ ಒಂದು ಸಂದೇಶನ ಕಳಿಸಿದ್ರು, ಸುಮಾರು ಜನ ನಮಗೆ ರಿಕ್ವೆಸ್ಟ್ ಕೂಡ ಮಾಡಿದರು, ಅವರ ತಂದೆಯನ್ನೊಮ್ಮೆ ತೋರಿಸಿ, ಅವರ ತಂದೆಯನ್ನೊಂದು ಸಂದರ್ಶನ ಮಾಡಿ ಅಂತ. ಹಾಗಾಗಿ ಇವತ್ತು ನಾವು ವಿಶೇಷವಾಗಿ ರೂಪೇಶ್ ಶೆಟ್ಟಿ ಅವರ ತಂದೆ ಶ್ರೀ ತ್ಯಾಂಪಣ್ಣ ಶೆಟ್ಟಿ ಅವರನ್ನ ವಿಶೇಷವಾಗಿ ನಾವು ಇವತ್ತು ನಮ್ಮ ಒಂದು ಸಂದರ್ಶನಕ್ಕೆ ಕರ್ಕೊಂಡು ಬಂದಿದ್ದೇವೆ. ಸರ್, ಮೊದಲನೇದಾಗಿ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ ಸರ್. ಈಗ ನಮಗೆ ನಿಮ್ಮ ಬಗ್ಗೆ ತುಂಬ ವಿಚಾರಗಳು ಗೊತ್ತಿಲ್ಲ, ಅಂದ್ರೆ ಜನರಿಗೆ ಆ ಒಂದು ಕುತೂಹಲ ಇದೆ. ರೂಪೇಶ್ ಶೆಟ್ಟಿ ತಂದೆ ಯಾರು, ಅವರು ಹೇಗಿದ್ದಾರೆ, ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕುತೂಹಲ. ಸರ್, ನೀವು ಮೂಲತಃ ಎಲ್ಲಿ ಅವರು? ನಾನು ಈಗ ಮಂಗಳೂರಲ್ಲಿದ್ದೇನಲ್ಲ, ಇಲ್ಲಿಂದ 30 ಕಿಲೋಮೀಟರ್ ದೂರ ಇಲ್ಲಿಂದ. ಅಲ್ಲಿ ಉಪ್ಪಳ ಮಂಗಲ್ಪಾಡಿ ಗ್ರಾಮದಲ್ಲಿ ನಮ್ಮ ಮನೆಯ ಹೆಸರು ತಿಂಬರ ಅಂತ. ತಿಂಬರದಲ್ಲಿ ಹುಟ್ಟಿದವ ನಾನು. ಅಂದರೆ ನಾವು ಬಡವರು, ಬಡತನದಲ್ಲಿ ಹುಟ್ಟಿದವರು. ಆದರೆ ನನಗೆ 3 ಜನ ಮಕ್ಕಳು. ನನಗೆ ಹತ್ತಿರದಲ್ಲಿ ನನಗೆ ಮದುವೆ ಆದ್ದು, ಹತ್ತಿರದಿಂದಲೇ, ನನ್ನ ಮನೆ ಹತ್ತಿರದಿಂದ. ನನ್ನ ಹೆಂಡತಿ ಹೆಸರು ಪ್ರೇಮ ಅಂತ. ಅವಳು ಸೌಖ್ಯ ಎಲ್ಲ ಇಲ್ಲದಿದ್ದಳು. ಕಡೆಗೆ ಈಗ ಮೃತಪಟ್ಟು 17 ವರ್ಷ ಆಯಿತು. ಹಾಗೆ ಈಗ 17 ವರ್ಷ ಆದರೂ ಕೂಡ ಮಕ್ಕಳು ಸಣ್ಣವರು ಅಂತ ಹೇಳಿ ನಾನು ಮದುವೆ ಮಾಡಲಿಲ್ಲ, 2ನೇ ಮದುವೆ ಮಾಡಲಿಲ್ಲ ಮಕ್ಕಳಿಗೆ ಬೇಕಾಗಿ. ಇವರೆಲ್ಲ ಸಣ್ಣವರಾಗಿದ್ದರು. ಮೊದಲನೇದಾಗಿ ಅವರು ಎಲ್ಲರೂ 3 ಮಕ್ಕಳು ಕೂಡ, ದೊಡ್ಡವಳು ರೂಪ, ರೂಪೇಶ್, ರಾಕೇಶ್ ಕುಬಣೂರು ಶಾಲೆಗೆ ಹೋದ್ದು 7ನೇ ಕ್ಲಾಸ್ ಮಟ್ಟ, 7ನೇ ಕ್ಲಾಸ್ವರೆಗೆ ಕುಬಣೂರು ಶ್ರೀರಾಮಯ್ಯ UP ಸ್ಕೂಲಿಗೆ. ಆಮೇಲೆ ಬೇಕೂರು ಶಾಲೆಯಲ್ಲಿ SSLC ಮಾಡಿದ್ದರು. ಆಮೇಲೆ ಮಂಗಳೂರಲ್ಲಿ ಅವರ ದೊಡ್ಡಮ್ಮನ ಮನೆಯಲ್ಲಿ ಇದ್ದು ಇಲ್ಲಿ ಕಾಲೇಜಿಗೆ ಹೋದರು. ಹಾಗೆ ರೂಪೇಶ್ ಕೂಡ ಹಾಗೆ SSLC ಆದಮೇಲೆ ಮಂಗಳೂರಿಗೆ ಬಂದು ಅಲ್ಲಿ ಕಾಲೇಜ್ ಮುಗಿಸಿದ SDMನಲ್ಲಿ. ಆಮೇಲೆ ಇಲ್ಲೇ ಮಂಗಳೂರಲ್ಲೇ ಇದ್ದ. ಅಲ್ಲಿ ಬರೋದನ್ನೇ ಸ್ವಲ್ಪ ಕಡಿಮೆ ಮಾಡಿದ. ಇಲ್ಲಿಯ ಜನಗಳನ್ನೆಲ್ಲ ಪರಿಚಯ ಮಾಡಿಕೊಂಡು ಅವನಷ್ಟಕ್ಕೆ ಮುಂದುವರಿಯೋದಕ್ಕೆ ಶುರು ಮಾಡಿದ. ಹಾಗೆ ಮುಂದೆ ಹೋಗಿ ಮಂಗಳೂರಿನ ಜನಗಳೆಲ್ಲ ಅವನ ಕೈ ಬಿಡಲಿಲ್ಲ. ಹಾಗೆ ಏನು ಮಾಡಿದ, ಯಾವ ರೀತಿಯಲ್ಲಿ ಹೋದ ಅಂತ ಅದನ್ನು ಕೇಳುವಷ್ಟು ಇದಿಲ್ಲ ನನಗೆ. ಅಂದರೆ ಅಷ್ಟು ಆರ್ಥಿಕವಾಗಿ ಅಂತ ಅವನಿಗೆ ಸಹಾಯ ಮಾಡಲಿಕ್ಕೆ ನನ್ನಿಂದ ಆಗಲಿಕ್ಕಿಲ್ಲ. ಈ 3 ಮಕ್ಕಳನ್ನು ಕಲಿಸಿದ್ದೇನೆ ಅಷ್ಟೇ. ಖರ್ಚು ಉಂಟಲ್ಲ, ಅದೆಲ್ಲ ಏನಾದರೂ ಮಾಡಿ ಕಲಿಸಿದ್ದೇನೆ. ಮತ್ತು ಹೀಗೆ ಹೋಗಿ ಒಂದೊಂದೇ ಸ್ಟೆಪ್ಪನ್ನು ಮೇಲೆ ಹೋಗಿ ಪಿಕ್ಚರೆಲ್ಲ ನೋಡೋದಕ್ಕೆ. ಅದು ನನಗೆ ಫೋನ್ ಮಾಡಿ ಬಂದು ಮನೆಗೆ ಬಂದು ನನ್ನ ಕಾಲು ಹಿಡ್ದೇ ಹೋಗೋದು. ಯಾರು ಈಗ ಅಪರೂಪದಲ್ಲಿ ಬರ್ತಾನೆ, ಆದರೂ ಬಂದು ನಾನು ಪೇಟೆಯಲ್ಲಿ ಸಿಕ್ಕಿದ್ರು ಹೋಟ್ಲಿಗೆಲ್ಲ ಹೋಗಿ ಅಲ್ಲಿ ನಿಲ್ಲಿಸಿ ಕಾಲು ಹಿಡ್ದೇ ಅಲ್ಲಿಂದ ಬರೋದು. ಹಾಗೆ ನನಗೆ 3 ಮಕ್ಕಳಿದ್ದಾರಲ್ಲ, ದೊಡ್ಡವಳಿಗೆ ಮದುವೆ ಆಗಿದೆ, ಅವಳು ಬಾಂಬೆಯಲ್ಲಿದ್ದಾಳೆ, ಒಂದು ಮಗುಂಟು. ಇವ ರೂಪೇಶ್. ಮತ್ತು ಸಣ್ಣವ ಇದ್ದಾರೆ ರಾಕೇಶ್ ಶೆಟ್ಟಿ ಅಂತ, ಬ್ಯಾಂಗ್ಳೂರಲ್ಲಿ ಏನೋ ಒಂದು ಸಣ್ಣ ಕಂಪನಿಯಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾನೆ.
ಈಗ ನನ್ನದು ಮತ್ತೆ ರೂಪೇಶ್ ಅವ್ರದ್ದು ಒಂದು 6-7 ವರ್ಷದ ಪರಿಚಯ. ಸೊ ಸುಮಾರು ಸಲ ಹೇಳಿದ್ರು ಅವರು, ಈಗ ನಾನು ಕಲಾವಿದನ ಆಗಿದ್ದೇನಂತ ಹೇಳಿದ್ರೆ ಅದು ಈಗ ಡೈರೆಕ್ಟ್ ಆಗಿ ಬಂದದ್ದಲ್ಲ. ನನ್ನ ತಂದೆ ಕೂಡ ಒಬ್ರು ಕಲಾವಿದರು. ಒಂದು ಕಡೆ ನಿಮಗೆ ಎಲ್ಲೇ ಒಂದು ಕಡೆ ಸನ್ಮಾನ ಆಗುವಾಗ ಒಂದು ಸಲ ನನಗೆ ಅವರು ಒಂದು ಫೋಟೋನ ಕಳಿಸಿ ಹೇಳಿದ್ರು, ನನ್ನ ತಂದೆಗೆ ಇವತ್ತು ಸನ್ಮಾನ, ಅವರು ಯಕ್ಷಗಾನದ ಕಲಾವಿದರು ಅಂತ. ಸರ್, ಯಾವ ಮೇಳದಲ್ಲಿ ಇದ್ರಿ, ಎಷ್ಟು ವರ್ಷ ಯಕ್ಷಗಾನದ ಇದ್ರಲ್ಲಿ ಇದ್ರಿ ಸರ್ ಅಂತ? ನಾನು ಸಣ್ಣದಿರುವಾಗಲೇ ಯಕ್ಷಗಾನದಲ್ಲಿ ಕುಬಣೂರು ಶಾಲೆಯಿಂದ ಯಕ್ಷಗಾನಕ್ಕೆ ಕಾಲಿಟ್ಟದ್ದು. ಹಾಗೆ ಸಣ್ಣ 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 ವೇಷ ಎಲ್ಲ ಮಾಡಿಕೊಂಡು ಆಮೇಲೆ ಇಲ್ಲಿ ನಮ್ಮಲ್ಲಿ ಶೇಷಬಣ್ಣನವರ, ಕುಂಬಳೆ ಶೇಷಬಣ್ಣನವರ ಒಂದು ಭಗವತಿ ಮೇಳ ಅಂತ ಸ್ಟಾರ್ಟ್ ಮಾಡಿದೆ. ಆ ಮೇಳದಲ್ಲಿ ಕಲಾವಿದನಾಗಿದ್ದೆ ನಾನು, ಸಣ್ಣ ಸಣ್ಣ ವೇಷ ಎಲ್ಲ ಮಾಡ್ತಾ. ಆಮೇಲೆ ಭಗವತಿ ಮೇಳದಿಂದ ಇದು ಅಡ್ಯಾರು ಮೇಳ, ಮತ್ತು ನಮ್ಮ ಬೆಳ್ಮಣ್ಣು ಮೇಳ, ಮತ್ತು ಬಪ್ಪನಾಡು ಮೇಳ, ಮತ್ತು ಮಧುರ್ ಮೇಳ 2 ವರ್ಷ ನನ್ನ ಸ್ವಂತದಾಗಿತ್ತು ಬಯಲಾಟವಾಗಿ. ನಿಮ್ಮದು ಸ್ವಂತ? ನನ್ನ ಸ್ವಂತ ಬಯಲಾಟ ಮೇಳ ಆಗಿ. ಆಮೇಲೆ ಎಲ್ಲ ಸ್ವಂತ ಸಾಮಾನು ಇತ್ತು ನನ್ನದು. ಆಮೇಲೆ ನನ್ನ ಹೆಂಡತಿ ತೀರಿ ಹೋದು. ಆ ತೀರಿ ಹೋಗುವ ಸಮಯದಲ್ಲಿ ಕೂಡ ಇದೇ ರೂಪೇಶ್ ಅವಳ ಹತ್ತಿರ ಇದ್ದದ್ದು. ಅವನಿಗೆ ಶಾಕ್ ಆಗಿದೆ, ಅವನು ಮತ್ತು ರಾಕೇಶ್. ನಿಮ್ಮ ಹತ್ರ ಕೇಳುದಾದ್ರೆ ಸರ್, ಈಗ ಅವರ ದೊಡ್ಡಮ್ಮನ ಹತ್ರ ಕೂಡ ಕೇಳಿದ್ವಿ ನಾವು, ತುಂಬಾ ದುಃಖ ಇದಾಗಿ ಬಂತು ಅವರಿಗೆ ಅದು ವಿಚಾರ. ನಿಜವಾಗಿ ಅವರ ತಾಯಿಗೆ ಏನಾಗಿತ್ತು ಸರ್? ಏನಾಗಿತ್ತು ಅಂತ ಹೇಳಲಿಕ್ಕೆ ಏನು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಮದುವೆ ಆಗಿ 7ನೇ ದಿವಸದಲ್ಲಿ ಶುರುವಾಗಿದೆ ಅವಳಿಗೆ. ನಾನು ನಮ್ಮ ಪರಿಚಯದವರೇ, ಹಾಗೆ ಮೊದಲೇನು ಇರಲಿಲ್ಲ. ಮದುವೆ ಆಗಿ ಮದುಮಗಳು 7ನೇ ದಿವಸದಲ್ಲಿ ಬಂದದ್ದು ಮನೆಗೆ. ಬಂದಾಗ ಸಂಜೆ ಕುಸಿದು ಬಿದ್ದದ್ದು. ಆಮೇಲೆ ಶುರುವಾಗಿದೆ ಒಂದು ಮೆಂಟಲ್ನಾಗಿ, ಎಂತ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಒಂದು 6 ತಿಂಗಳಿನಲ್ಲಿ ತನ್ನಷ್ಟಕ್ಕೆ ಗುಣ ಆಯಿತು, ಮದ್ದು ಮಾಡಿ ಮಾಡಿ ಮಾಡಿ. ಆಮೇಲೆ ಮತ್ತೊಂದು ಹೆತ್ತು, ಒಂದು ಗಂಡು ಮಗನ ಹೆತ್ತಿದಳು ಮೊದಲು. ಅದು ಅದರಲ್ಲೇ ಶುರುವಾಯಿತು 4 ದಿವಸದಲ್ಲಿ KNH ಹಾಸ್ಪಿಟಲ್ನಲ್ಲಿ. ಹಾಗೆ ಶುರುವಾಗಿ ಆಮೇಲೆ ತುಂಬ ಸಮಯ ಆಯಿತು ಅದು. ಮತ್ತು ಅಲ್ಲಿಂದ ಇಲ್ಲಿಂದ ಅವಳ ಅಪ್ಪ ಇಲ್ಲೇಪ್ಪ ಎಲ್ಲಿಗೆ ಹೋಗಿ ಒಂದು ನೀರು ತಂದರು ಎಲ್ಲಿಂದ, ಅದರಲ್ಲಿ ಗುಣ ಆಯಿತು. ಆಮೇಲೆ ಈ ರೂಪೇಶನನ್ನು ಹೆತ್ತು ರಾಕೇಶನನ್ನು ಎತ್ತು ಮತ್ತೆ ಶುರುವಾಗಿದೆ, ಮತ್ತೆ ಗುಣ ಆಯಿತು. ಆಮೇಲೆ ತನ್ನಷ್ಟೇ ನಾವು ಬೇರೆ ಮನೆ ಮಾಡಿದ್ದೇವೆ, ಅಲ್ಲಿ ಅಮ್ಮ ಶುರುವಾಯಿತು ತನ್ನಷ್ಟಕ್ಕೆ. ಈ ಮಗಳು ರ್ಯಾಂಕಲ್ಲಿ ತೆಗೆದು, ದೊಡ್ಡ ಮಗಳು, ಇವಳಿಗೆ ತುಂಬ ಸಂತೋಷ ಆದರೂ ಕೂಡ ಹಾಗೆ ಆಗೋದು. ತುಂಬ ಸಂತೋಷ ಆದರೂ ಕೂಡ ಹಾಗೆ ಆಗ್ತಾ, ಅದು ಎಂತ ಆಗುವುದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ದೇವರ ಸ್ಮರಣೆ ಮಾಡೋದು. ಬೇರೆ ಮಕ್ಕಳದು ಇದೆಲ್ಲ ಇದೇ ಇಲ್ಲ. ಇದು ರೂಪೇಶಿಗೂ ಹಾಗೆ, ಅವನು ಬುದ್ಧಿ ಹೇಳ್ತಾ ಇದ್ದ, ಅವಳು ಕೇಳಲೇ ಇಲ್ಲ. ಕೇಳೋದಕ್ಕೆ ಅಷ್ಟು ಗಮನ ಇಲ್ಲ. ತುಂಬ ವಿದ್ಯಾಭ್ಯಾಸ ಉಂಟು. ನಮ್ಮ ಮಕ್ಕಳಿಗೆ ಪಾಠ, ವಿದ್ಯೆ, ಬುದ್ಧಿಯೆಲ್ಲ ಪ್ರಥಮವಾಗಿ ಹೇಳಿಕೊಟ್ಟದ್ದೇ ಅವಳಿಂದಾಗಿ ಈ ಮಕ್ಕಳೆಲ್ಲ ಎಷ್ಟು ಬುದ್ಧಿಯಲ್ಲಿದ್ದಾರೆ, ಹೀಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾ ಉಂಟು. ನಾನು ಕಲಿಸಿದ್ದಲ್ಲ, ಆ ತಾಯಿಯಿಂದಾಗಿ ಕಲಿತಂಥ ವಿದ್ಯೆ ಮತ್ತು ಬುದ್ಧಿ. ಈಗ 3 ಮಕ್ಕಳು ಅಂತ ಹೇಳಿದ್ರಿ. ಈಗ ಒಂದು ಮಕ್ಕಳಿಗೆ ತಾಯಿ ಅಂದರೆ ಒಂದು ದೊಡ್ಡ ಆಸರೆ, ಅದು ಆ ಸ್ಥಾನ ತುಂಬಲಿಕ್ಕೆ ಬಹಳ ಕಷ್ಟ. ಮತ್ತೆ ಈಗ ತಾಯಿ ಬಿಟ್ಟು ಹೋದ ಮೇಲೆ ಈ ಮಕ್ಕಳನ್ನ ಸಾಕುವುದು ಅಥವಾ ಅವ್ರ ಜೊತೆಗೆ ಜೀವನ ಸಾಗಿಸುವುದು ಎಷ್ಟು ಕಷ್ಟಕರವಾಗಿತ್ತು ಸರ್? ಅದು ಅಂದರೆ ತಾಯಿ, ತಂದೆ ಇಲ್ಲ ಇದ್ದರೂ ತಾಯಿಯ ಜೊತೆಯಲ್ಲಿ ಮಕ್ಕಳಿಗೆ ಕಷ್ಟ ಆಗೋದಿಲ್ಲ. ಈಗ ತಾಯಿ ಹೋದ ಮೇಲೆ ತಂದೆ ಪುನರಭಿ ಬೇರೆ ಮದುವೆ ಆಗ್ತಾನೆ, ಈ ಮಕ್ಕಳನ್ನು ಸವತಿ ನೋಡೋದಿಲ್ಲ, ಎಲ್ಲ ಕಷ್ಟ ಆಗ್ತದೆ. ಅದಕ್ಕೆ ಬೇಕಾಗಿ ಇವರನ್ನು ಕಂಡು ಭಾಳ ಕಷ್ಟ. ಅಂದರೆ ಈ ಸಣ್ಣ ಸಣ್ಣ ಮಕ್ಕಳು, ಬರೇ ಸಣ್ಣದಲ್ಲ, ಇವರಿಗೆ ಬೇಕಾಗಿ ನಾನು ಎಲ್ಲ ಕೆಲಸ, ನಾನು ಆಟದಲ್ಲೆಲ್ಲ ಅದು ಬಿಟ್ಟದ್ದೇ ಅದಕ್ಕೆ. ತಾಯಿ ಸತ್ತಂತಹ ನೋವು ಇವರಿಗೆ ಸಿಗಬಾರ್ದು ಎಂಬುದಾಗಿ ನಾನು ಇವರನ್ನು ಭಾಳ ಕಷ್ಟದಲ್ಲಿ ಅಂತ ಏನೆಲ್ಲ ಕೆಲಸ ಮಾಡಿ ದುಡ್ದು ಮೊದಲೆಲ್ಲ ಕುಡಿಯುತ್ತಾ ಎಲ್ಲ ಇದ್ದೆ ನಾನು. ಆಮೇಲೆ ಅದನ್ನೆಲ್ಲ ಬಿಟ್ಟು ಇವರಿಗಾಗಿಯೇ ಇದು ಮಾಡಿತ್ತು. ಮಕ್ಕಳಿಗೋಸ್ಕರ ಒಂದು ಒಳ್ಳೆ ದಾರಿಯನ್ನು ಹಿಡಿದು ಅವರಿಗೆ ಬೇಕಾದಂಥ ಎಲ್ಲ ಕಾಲೇಜಿಗೆ, ಎಲ್ಲೆಲ್ಲಿ ಎಂತೆಂತ ಮಾಡ್ತಾರೆ ಅವರಿಗೆ ಎಲ್ಲ ಸವಲತ್ತುಗಳನ್ನು ನಾನು ಒದಗಿಸಿದ್ದೇನೆ ಭಾಳ ಕಷ್ಟದಿಂದ. ಅವರಿಗೆ ಹೇಳಿಲ್ಲ ಅದು, ಈ ಕಷ್ಟ ನನಗೆ ಮಾತ್ರ ಇರಲಿ, ಅವರಿಗಿನ್ನು ಅದು ತಿಳಿಯಬಾರ್ದು. ಸೊ ನಿಮ್ಮ ಮಗ ಮಂಗಳೂರಿಗೆ ಬಂದರು,
ಅವರ ದೊಡ್ಡಮ್ಮನವರ ಮನೆಯಲ್ಲಿ ಕೂಡ ಇದ್ರು, ಅಜ್ಜಿ ಮನೆಯಲ್ಲಿ ಕೂಡ ಇದ್ರು ಅಂತ ಕೇಳ್ಪಟ್ವಿ. ಆಮೇಲೆ ಸಣ್ಣ ಸಣ್ಣ ಕಿರುಚಿತ್ರ, ಸಾಂಗ್ಸ್ ಅದೆಲ್ಲ ಮಾಡಿ ಸಿನಿಮಾ ರಂಗದಲ್ಲಿ ಈಗ ತುಂಬಾ ದೊಡ್ಡ ಹೆಸರು ಮಾಡಿದ್ದಾರೆ. ಸೊ ಊರಲ್ಲೆಲ್ಲ ಹೇಗೆ ರೂಪೇಶ್ ಬಗ್ಗೆ ಮಾತುಕತೆ ಎಲ್ಲ? ಊರಲ್ಲೆಲ್ಲ ಈಗ ಎಲ್ಲ ಅದನ್ನೇ ಮಾತಾಡ್ತಾರೆ. ಅವ ಬರೋದೇ ಇಲ್ಲ, ಬಂದರೆ ಅಂದರೆ ಜನವೇ ಸೇರ್ತಾರಲ್ಲ. ಈಗ ಈ ಬಿಗ್ ಬಾಸಿಗೆ ಹೋಗಿದ್ದಾನೆ ಅಂತ ಹೇಳಿದ ಮೇಲೆ ಎಲ್ಲರ ಬಾಯಲ್ಲಿ ಅದೇ ಇರೋದು. ಮತ್ತು ಮಂಗಳೂರಿನಲ್ಲಿದ್ದಾನೆ ಅಂತ ದೊಡ್ಡಮನೆ ಮನೆಯಲ್ಲಿದ್ದದ್ದು. ಅವ ಮಾತ್ರ ಅಲ್ಲ, 3 ಮಕ್ಕಳು ಕೂಡ ಇಲ್ಲಿ ಇದ್ದದ್ದು. ತಾಯಿ ಸಾಯುವಾಗ ನನ್ನ ಮಗಳು ಇಲ್ಲಿ ಕಾಲೇಜ್ ಹೋಗ್ತಾಯಿದ್ರು. ಅಮ್ಮ ಇಲ್ಲದಿದ್ದರೂ ಈ ಅಮ್ಮನ ಸ್ಥಾನವನ್ನು ತುಂಬಿ ಇವರು, ಅವಳ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಅವರೇ ಆಮೇಲೆ ಸಾಕಿದ್ದು ಅಂತ ಹೇಳಿದ್ದು. ನಾನು ಸಹಾಯ ಮಾಡಿದ್ದೇನೆ ಅವರಿಗೆ, ಆದರೆ ಅವರು ಸಾಕಿ ಸಲಹಿದ್ದು ಈ ಸ್ಥಿತಿಗೆ ಬರಲಿಕ್ಕೆ ಕಾರಣವೇ ಅವರು ಅಂತ ಹೇಳಿದರೆ ತಪ್ಪಾಗಲಿಕ್ಕೆ. ಈಗ ಎಷ್ಟು ಖುಷಿ ಇದೆ ಸರ್ ಮಗ ಅಂದರೆ. ಖುಷಿ ಎಷ್ಟು ಅಂತ, ತಾಯಿ ಇಲ್ಲದ ಮಕ್ಕಳು, ಒಂದು ತಾಯಿ ಇಲ್ಲದ ಮಕ್ಕಳು. ತಾಯಿ ಇಲ್ಲ ಅಂತ ಹೇಳಿದ್ರೆ ಮಕ್ಕಳು ಕೆಟ್ಟ ದಾರಿಯಲ್ಲಿ ಹೋಗೋದು ಸಾಮಾನ್ಯವಾದ. ಮತ್ತೆ ಮಕ್ಕಳು ಕೆಟ್ಟ ದಾರಿಯಲ್ಲಿ ಹೋಗುವವರೇ ಹೆಚ್ಚಿರೋದು. ಅಂದರೆ ಈಗ ಸಹವಾಸ ದೋಷದಿಂದ ಅವ ಚೆನ್ನಾಗಿದ್ದಾನೆ. ನನ್ನ 3 ಮಕ್ಕಳು ಒಳ್ಳೆ ದಾರಿಯಲ್ಲಿ ಹೋಗ್ತಾನೆ, ಒಳ್ಳೆ ಹೆಸರು, ಮತ್ತು ದುರ್ಬುದ್ಧಿ ಏನಿಲ್ಲ. ಇಷ್ಟರವರೆಗೆ ಎಲ್ಲೂ ಇಲ್ಲ, ಯಾವುದರಲ್ಲಿ ಇಲ್ಲ. ಅವ ಅಂತಲ್ಲ, ನನ್ನ 3 ಮಕ್ಕಳು ಹಾಗೆ. ಅದರಿಂದ ನನ್ನಲ್ಲಿ ಬೇರೆ ಏನೂ ಇಲ್ಲೇ ಇದ್ದರು, ದನ ಕನಕ ಸಿರಿ ಸಂಪತ್ತು ಯಾವುದು ನನ್ನ ಹತ್ರ ಇಲ್ಲ, ಅವಗಡವರು. ಆದರೆ ಇದೊಂದು ನನಗೆ 3 ಮಕ್ಕಳು ಮಾತ್ರ ದೊಡ್ಡ ಸಂಪತ್ತು ಅಂತ. 3 ಮುತ್ತುಗಳು ಅಂತ ಹೇಳಿದ್ರು ತಪ್ಪಾಗಲಿಕ್ಕೆ. ಈಗ ಮಗ ಒಂದು ಸಿನಿಮಾ ಮಾಡ್ತಾರೆ ತುಳುವಿನಲ್ಲಿ, 200 ದಿನದ ಪ್ರದರ್ಶನ ಕಾಣ್ತದೆ. ಈ ಸಿನಿಮಾ ಬಿಡುಗಡೆಗೆ ನೀವು ಬಂದ ನೆನಪು ಏನಾದರೂ ಇದೆಯಾ ನಿಮಗೆ? ಗಿರಿಗಿಟ್ ಇದಕ್ಕೆ ಬಂದಿದ್ದೇನೆ. ಅದನ್ನೆಲ್ಲ ನೋಡಿದಾಗ ಭಾಳ ಸಂತೋಷ ಆಯಿತು. ದೊಡ್ಡ ಪರದಲ್ಲಿ ಮಗನನ್ನು ಕಾಣುವಾಗ. ಅದು ಅಲ್ಲ, ಅದಕ್ಕಿಂತ ಮೊದಲೇ ನೋಡಿದ್ದೇನೆ ನಾನು ಐಸ್ ಕ್ರೀಮ್. ಆಗ ಪ್ರಥಮವಾಗಿ ಇದು ಮಾಡಿದ್ದಷ್ಟೇ. ಅದು ನಾನು ಮಾತ್ರ, ನಮ್ಮ ಊರಿಂದ ತುಂಬ ಜನರನ್ನು ಕರ್ಕೊಂಡು ಬಂದಿದ್ದೇನೆ. ಅಲ್ಲಿ ನೋಡಿದಾಗಲೇ ಭಾಳ ಸಂತೋಷ ಆಯಿತು. ಈಗ ಮಗ ಒಂದು ದೊಡ್ಡ ಸ್ಟೇಜನ್ನು ಮುಟ್ಟಿದ್ದಾರೆ, ಕನ್ನಡದ ಅತಿ ದೊಡ್ಡ ಕಿರುತೆರೆಯ ರಿಯಾಲಿಟಿ ಶೋ. ಎಷ್ಟು ಖುಷಿ ಇದೆ ಸರ್ ಇವಾಗ ಬಿಗ್ ಬಾಸ್ಗೆ ಹೋಗಿರುವಂತ ವಿಷಯ ತಿಳಿದಿನಿ. ಖುಷಿ ಅಂದ್ರೆ ನನ್ನ ಮೊನ್ನೆ ಫೋನ್ ಮಾಡಿ ನನ್ನ ಹತ್ರ ಹೇಳಿದ, ಇನ್ನು ನನಗೆ ಫೋನ್ ಮಾಡಬೇಡಿ, ನಾನು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೇನೆ, ಆದ್ದರಿಂದ ನನ್ನ ಫೋನ್ ಸಿಗ್ಲಿಕ್ಕಿಲ್ಲ, ನನ್ನ ಹತ್ರ ಫೋನ್ ಇಲ್ಲ ಅಂತ. ಆಗ ನನಗೆ ಅಂತ ಅಷ್ಟರವರೆಗೆ ಬಿಗ್ ಬಾಸ್ ಅಂತ ನನಗೂ ಗೊತ್ತಿಲ್ಲ. ನಾನು ಹಾಗೆಲ್ಲ ನೋಡೋದು ಅವ್ರ ಕಡಿಮೆ. ಆಮೇಲೆ ಎಲ್ಲರೂ ಅದನ್ನೇ ಹೇಳ್ತಾರೆ, ನಿಮ್ಮ ಮಗ ಬಿಗ್ ಬಾಸ್ ಎಲ್ಲಿ ನೋಡಿದ್ರು ನನ್ನ ಜೊತೆಯಲ್ಲಿ ನಿಲ್ಲಿಸಿ, ಇದು ರೂಪೇಶ್ನ ಪಪ್ಪ ಜೊತೆಯಲ್ಲಿ ಇದ್ದಾರೆ ನನ್ನ, ಹೀಗೆಲ್ಲ ಮಾಡ್ತಾರೆ. ಈ ಆನಂದ ಬಾಷ್ಪ ಸುರಿಯುತ್ತಾ ಇದೆ. ಆದರೆ ಏನು ಮಾಡೋದು ಹೇಳಿ, ನನ್ನ ಮಗ ನಾನು ಹೊಗಳೋದು ಸರಿಯಾಗೋದಿಲ್ಲ. ಊರಿನವರೆಲ್ಲ ಹೊಗಳ್ತಾ ಇದ್ದಾರೆ, ಎಲ್ಲ ನಾನು ಕೂಡ ಸೇರಿಕೊಳ್ಳೋದು, ಆ ಖುಷಿಯನ್ನು ಹಂಚಿಕೊಳ್ಳೋದು ಅಷ್ಟೇ ಅನುಭವಿಸ್ತಾ ಇದ್ದೇನೆ. ಈಗ ಮಗ ಒಂದು ವೇದಿಕೆಗೆ ಹೋಗಿದ್ದಾರೆ, ಒಂದು 45 ದಿನಗಳ ಕಾಲ ಆ ಮನೆಯಿಂದ ಹೊರಗಡೆ ಬರ್ಲಿಕ್ಕಿಲ್ಲ. ಈ ವಿಷಯ ಗೊತ್ತಿದೆ ನಿಮಗೆ? ಗೊತ್ತಿದೆ ಹೇಳಿದ್ದಾರೆ ನನ್ನ ಹತ್ರ. 45 ದಿವಸವರೆಗೆ ನನಗೆ ಫೋನು ಏನು ಸಿಗ್ಲಿಕ್ಕಿಲ್ಲ, ನೀವು ಫೋನ್ ಮಾಡಬೇಡಿ, ನಾನು ಫೋನ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಎಷ್ಟು ದಿವಸಕ್ಕೊಮ್ಮೆ ಕಾಲ್ ಮಾಡ್ತಾ ಇದ್ರು ಊರಿಗೆ ನಿಮಗೆ? ಇಲ್ಲದ್ರೆ ಕಾಲೇ ಆಗ್ಲೂ ಮಾಡ್ತಾ ಇದ್ದ. ಒಂದು ವಾರಕ್ಕೆ 2 ದಿವಸಕ್ಕೆ 4 ದಿವಸಕ್ಕೊಮ್ಮೆ ಮಾಡ್ತಾ ಇದ್ದ. ಎಲ್ಲಿ ಹೋದ್ರು, ಬ್ಯಾಂಗ್ಳೂರು ಎಲ್ಲಿ ಹೋದ್ರು ಕಾಲ್ ಮಾಡ್ತಾ ಇದ್ದ. ಈಗ ಕೆಲವೊಂದು ವಿಷಯ, ರೂಪೇಶ ನಿಮ್ಮ ಮಗ, ಅವರ ಇಷ್ಟ ಕಷ್ಟ ಎಲ್ಲ ಕೂಡ ನಿಮಗೆ ಗೊತ್ತಿರುತ್ತೆ. ಯಾವ ತಿಂಡಿ ಈಗ ಊರಿಗೆ ಬಂದ್ರೆ ಸಾಮಾನ್ಯವಾಗಿ ಯಾವ ತರದ ತಿಂಡಿ ಎಲ್ಲ ತಿನ್ಲಿಕ್ಕೆ ಬಹಳ ಇಷ್ಟ ಅವರಿಗೆ? ಅವನಿಗೆ ಇಂಥದ್ದೇ ಅಂತ ಏನಿಲ್ಲಪ್ಪ, ಎಲ್ಲ ತಿಂತಾನೆ, ಇಂಥದ್ದೇ ಇಷ್ಟ ಅಂತ ಏನಿಲ್ಲ. ಇಲ್ಲ, ತಂದೆ ಹತ್ರ ಕೇಳುವಂಥದ್ದು ನನಗೆ ಇಲ್ಲ ಮಾಡಿಸಿ ಅಂಥದ್ದೇ ಕ್ರಮವೇ ಇಲ್ಲ. ಯಾವುದು ಕೊಟ್ಟರು ಪ್ರೀತಿಯಲ್ಲಿ, ಯಾವುದು ಕೊಟ್ಟರು ಪ್ರೀತಿಯಲ್ಲಿ. ನಾವಂದರೆ ತಂದೆ ಮಗನ ಸ್ನೇಹದಲ್ಲೇ ಅಲ್ಲ, ಈ ಸ್ನೇಹಿತರ ಹಾಗೆ ಇರೋದು. ಹಾಗೆ ಮಾತಾಡ್ತಾ ಇರ್ತಾನೆ. ಹೇಗೆ ಬಾಂಧವ್ಯ? ಈಗ ಸ್ನೇಹ ಅಂತ ಹೇಳಿದ್ರಿ, ಈಗ ಕೆಲವೊಮ್ಮೆ ದುಃಖ ಆದಾಗ ಅಥವಾ ಒಂದು ತುಂಬಾ ಖುಷಿ ಆದಾಗ ಗಂಡು ಮಕ್ಕಳು ಹೋಗಿ ಫಸ್ಟಿಗೆ ಹೇಳೋದು ತಾಯಿ ಹತ್ರ. ಈಗ ಇಲ್ಲಿ ತಾಯಿ ಇಲ್ಲ ಅಂತ ಹೇಳಿದಾಗ ತಂದೆ ಹತ್ರನೇ ಹೇಳ್ಬೇಕಾಗುತ್ತೆ, ಅಥವಾ ಈಗ ದೊಡ್ಡಮ್ಮನವರು ಸಾಕಿದ್ದಾರೆ ಅವ್ರ ಹತ್ರ ಹೇಳ್ಬೇಕಾಗುತ್ತೆ. ಹೇಗೆ ನಿಮ್ಮ ಹತ್ರ ಈ ಕಷ್ಟ ಸುಖಗಳನ್ನು ಹೇಗೆ ಹಂಚ್ಕೊಳ್ತಾ ಇದ್ರು? ತಾಯಿ ಇಲ್ಲದ ತಪ್ಪಲ್ಲಿ ಆದ್ರೂ ತಂದೆ ಇದ್ದೇನಲ್ಲ, ತಂದೆ ತಾಯಿಯ ಸ್ಥಾನವನ್ನೆಲ್ಲ ತುಂಬಲಿಕ್ಕೆ ಬೇಕಾಗಿ ನಾನು ಒಬ್ಬಂಟಿ ಆಗಿದ್ದೇನಲ್ಲ. ಈಗ 17 ವರ್ಷಕ್ಕೆ ಮೊದಲು ನನ್ನ ಹೆಂಡತಿ ತೀರೋದು. ಆಗ ನಾನು ಯೌವನದಲ್ಲಿದ್ದೆ. ಹಾಗೆ ಮದುವೆ ಆಗ್ತಿದ್ದರೆ ಈಗ ಮಕ್ಕಳಾಗ್ತಿದ್ರು. ಈ ಮಕ್ಕಳಿಗೆ ಬೇಕಾಗಿ ನನ್ನ ಜೀವನ ಹಾಳಾಗಿ ಹೋದ್ರ ಸಂದರ್ಭ ಎಲ್ಲ ಅವರು ಉತ್ತಮವಾಗಿರಬೇಕು ಅಂತ, ಅವರ ಭವಿಷ್ಯ ಹಾಳಾಗಬಾರ್ದು ಅಂತ ನಾನು ಮಾಡಿ. ಹಾಗೆ ಅವನನ್ನೀಗ ಎಣಿಸುವಾಗ ನನಗೆ
ಸಾರ್ಥಕ ಆಯಿತು ಅಂತ ಆಗ್ತಾ ಇದೆ. ತುಂಬ ಖುಷಿ ಇದೆ ನಿಮಗೆ? ಭಾಳ ಖುಷಿ ಇದೆ. ಆದರೆ ನಾನು ನನ್ನ ಹತ್ರ ಖುಷಿ ಉಂಟು, ಇನ್ನೊಬ್ಬರು ಹೇಳೋದನ್ನು ಕೇಳೋದು ಮಾತ್ರ ಅಲ್ಲದೆ ನನ್ನ ಮಗ ಹಾಗೆ, ನನ್ನ ಮಗ ಹೇಗೆ, ನನ್ನ ಮಗ ಬಿಗ್ ಬಾಸ್ಗೆ ಹೋಗಿದ್ದೇನೆ ಹಾಗೆ ಹೇಳುವಂಥ ಕ್ರಮ ಇಲ್ಲ. ಈಗಲೂ ಕೆಲವರಿಗೆ ಗೊತ್ತಿಲ್ಲ ರೂಪೇಶನ ತಂದೆ ಅಂತ. ಇನ್ನೊಬ್ಬ ಹೇಳಿದಾಗ ಮಾತ್ರ ಹೌದಾ ಅಂತ ಹೇಳ್ತಾರೆ. ಮೊದಲು ತ್ಯಾಂಪಣ್ಣ ಶೆಟ್ಟಿಯ ಮಗ ರೂಪೇಶ್ ಅಂತ ಹೇಳ್ತಿದ್ದಾರೆ ಇದ್ರು, ಈಗ ರೂಪೇಶ್ ಶೆಟ್ಟಿ ಅಂತ. ಈಗ ಫ್ಯಾಮಿಲಿ ಕಾರ್ಯಕ್ರಮಕ್ಕೆಲ್ಲ ಹೋಗ್ತಾ ಇರ್ತೀರಿ ನೀವು, ದೈವದ ಕೆಲಸಕ್ಕೆ, ನಾಗನ ಕೆಲಸಕ್ಕೆ, ಅದು ಊರಲ್ಲಿ ಎಲ್ಲ ಕಾರ್ಯಕ್ರಮ ಆದರೆ ಫ್ಯಾಮಿಲಿಯಲ್ಲಿ ಹೇಗೆ ಮಾತುಕತೆ ಈಗ ಬಂದು ಎಲ್ಲರೂ? ಫ್ಯಾಮಿಲಿಯಲ್ಲಿ ಎಲ್ಲ ಯಾವ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿಯಲ್ಲ, ಎಲ್ಲ ಅವನ ಬಗ್ಗೆ ಹೇಳೋದು ಇದೇ ಮಾತು. ಎಲ್ಲಿ ಫ್ಯಾಮಿಲಿ ಎಲ್ಲಿ ಹೋದರೂ ಕೂಡ ಇದೇ ಮಾತಾಡೋದು, ಒಬ್ಬ ಬಿಗ್ ಬಾಸಿನ ಬಗ್ಗೆ. ಅಂದರೆ ಒಬ್ಬ ಆಗ ಬ್ಯಾಂಗ್ಳೂರಿಂದ ಬಂದ, ಇವತ್ತು ಬಂದ ಅಷ್ಟೇ, ಮಂಗಳೂರಿಗೆ ಬಂದು ಉಪ್ಪಳಕ್ಕೆ ಬಂದು ನನ್ನನ್ನು ಜೊತೆಯಲ್ಲಿ ಇರಿಸಿ ಇದು ಅವನ ಯಾರಿಗೂ ರೂಪೇಶ್ನ ತಂದೆಯ ಜೊತೆ ಹಾಗೆ ಅಷ್ಟು ಸಂತೋಷ ಆಗ್ತಾ ಇದೆ. ಅದನ್ನು ನಾನು ಭಾಳ ಒಳಗಿಂದ ಸಂತೋಷವನ್ನು ಅನುಭವಿಸ್ತಾ ಇದ್ದೇನೆ. ಆದರೆ ಹೊರಗೆ ಹೇಳಿಕೊಂಡು ಹೋಗೋದಿಲ್ಲ. ಅದೇ ಅಲ್ಲ, ಒಂದು ಸಾರ್ಥಕತೆ ಮನೋಭಾವ ಇದೆಯೇ ನಿಮಗೆ? ಅಂದ್ರೆ ಈಗ ನೀವೊಬ್ರು ಕಲಾವಿದರಾಗಿದ್ರೆ ಯಾವಾಗಲೂ ಕಲಾವಿದರಿಗೆ ಒಂದು ಆಸೆ ಇರುತ್ತೆ, ನನ್ನ ಕೂಸು ಕೂಡ ನನ್ನದೇ ಹಾದಿಯಲ್ಲಿ ನಡಿಬೇಕು, ಒಂದು ಹೆಸರು ಮಾಡಬೇಕು ಅಂತ. ಆದ್ರೆ ನೀವು ಯಕ್ಷಗಾನದಲ್ಲಿ ಹೆಸರು ಮಾಡಿದ್ರಿ, ಈಗ ನಿಮ್ಮ ಮಗ ಚಿತ್ರರಂಗದಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಬಹಳ ಜನರ ಪ್ರೀತಿ ಕನ್ನಡದಲ್ಲಿ ಕೂಡ ಹೌದು, ತುಳುವಲ್ಲಿ ಕೂಡ ಹೌದು, ಅಥವಾ ರೇಡಿಯೋದಲ್ಲಿ ಅವರ ಮಾತಿಗಳಿಗೆ ಅಭಿಮಾನಿಗಳಿದ್ದಾರೆ. ಅವರು ಬಂದ್ರೇನೆ ಸಿಳ್ಳೆ ಚಪ್ಪಾಳೆ ಎಲ್ಲ ಕಡೆ ಬೀಳ್ತಾ ಇದೆ. ಎಷ್ಟು ಸಾರ್ಥಕತೆ ಇದೆ ಸರ್ ಒಬ್ಬ ಕಲಾವಿದನಾಗಿ, ತಂದೆ ಅಲ್ಲದೆ? ತಂದೆ ಅದು ಸಾರ್ಥಕತೆ ಅಂದರೆ ಈ ಮಂಗಳೂರಿನ ಜನ ಉಂಟಲ್ಲ, ಅವನ ಕೈ ಬಿಡಲಿಲ್ಲ. ಅವನಿಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಂಗಳೂರಿನ ಜನ. ಇಲ್ಲಿ ಬಂದ ಮೇಲೆ ಈಗ ನನ್ನ ಮಗ ಅಂತ ನಾನೀಗ ಹೇಳೋದು ಎಲ್ರಿಗೂ ಗೊತ್ತಿಲ್ಲ ಎಷ್ಟರವರೆಗೆ. ಎಲ್ಲರೂ ನನ್ನ ಮಕ್ಕಳು ಅಂತ ಭಾವಿಸಿದ್ದಾರೆ ಕರ್ನಾಟಕದಲ್ಲಿ. ನಾನು ನೋಡ್ತಾ ಇದ್ದೇನೆ ಟಿ ವಿಯಲ್ಲೆಲ್ಲ. ಅದಲ್ಲದೆ ನಮ್ಮ ಟಿ ವಿಯವರು ಅವರಿದ್ದಾರಲ್ಲ, ಅಲ್ಲಿ ಹೋಗುತ್ತಾ ಅಲ್ಲಿಂದ ಪಳಗಿದ ಸ್ವಲ್ಪ ಮಾತಾಡೋದಕ್ಕೆಲ್ಲ. ಈಗ ಈ ರೀತಿಯಲ್ಲಿ ಹೋಗುವುದಕ್ಕೆ ಒಂದು ದೈವದ ಸಹಾಯ, ಇನ್ನೊಂದು ಮಂಗಳೂರಿನ ಜನತೆಯ ಆಶೀರ್ವಾದ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ. ಕರೆಕ್ಟ್. ಅವರೇ ಉಳಿಸುವುದು ಅಳಿಸುವುದು ಅವರಲ್ಲೇ ಉಂಟು. ಆಟ ಆಡೋದು ಮಾತ್ರ ನಿಮ್ಮ ಅಷ್ಟೇ, ಮತ್ತೇನಿಲ್ಲ. ಸೊ ನೋಡ್ತಾ ಇದ್ದೀರಾ ಸರ್ ಬಿಗ್ ಬಾಸ್? ನಾನು ನೋಡ್ಲಿಕ್ಕೆ ಅಂದ್ರೆ ನನ್ನ ಹತ್ರ ದೊಡ್ಡ ಮೊಬೈಲ್ ಇಲ್ಲ. ಯಾರ ಹತ್ರ ಆದರೂ ಒಮ್ಮೆ ನೋಡಬೇಕು ಅಂತ ಆಗ್ತದೆ, ಆಗ ತೋರಿಸ್ತಾರೆ. ಹಾಗೆ ಸ್ವಲ್ಪ ಎಲ್ಲ ಇಡೀ ದಿವಸ ನೋಡಲಿಕ್ಕೂ ಆಗೋದಿಲ್ಲ ನನಗೆ, ಅವಕಾಶ ಪುರ್ಸೊತ್ತಿಲ್ಲ, ಅಲ್ಲಿ ಕೆಲಸಕ್ಕೆಲ್ಲ ಹೋಗ್ಲಿಕ್ಕೆ ಉಂಟು. ಹಾಗೆ ಸ್ವಲ್ಪ ಸ್ವಲ್ಪ ನೋಡ್ತಾ ಇದ್ದೇನೆ. ನನ್ನ ಹತ್ರ ಸಣ್ಣ ಮೊಬೈಲ್ ಇರೋದು, ದೊಡ್ಡ ಮೊಬೈಲ್ ಇಲ್ಲ ನನ್ನ ಹತ್ರ. ನಮ್ಮ ಮನೆಯಲ್ಲಿ ನಾನು ಒಬ್ಬನೇ ಇರೋದು, ಬೇರೆ ಯಾರು ಇಲ್ಲಲ್ಲ. ನೀವು ಯಕ್ಷಗಾನದಲ್ಲಿರುವಾಗ ಹೇಗಿತ್ತು ಸರ್ ನಿಮ್ಮ ಪಾಪ್ಯುಲಾರಿಟಿ, ನಿಮಗೆ ಬರ್ತಾ ಇದ್ದಂಥ ಪ್ರೀತಿ, ಜನರ ಒಂದು ಇದೆಲ್ಲ? ಒಳ್ಳೆ ಇತ್ತಲ್ಲ. ನಾನು ಯಕ್ಷಗಾನದಲ್ಲಿ ಇದು ಕಥಾನಾಯಕ, ಖಳನಾಯಕ, ತುಳುವಿನಲ್ಲಿ, ಪುರಾಣದಲ್ಲಿ ಎಲ್ಲ. ಅಂದರೆ ದೇವಿ ಮಹಾತ್ಮೆ ಪ್ರಸಂಗ ಅಂದರೆ 2 ವೇಷ ಮಾಡಬೇಕಿತ್ತು. ಮಧುಕೈಟಭನ ಮಾಡಿ ಇದು ರಕ್ತ ಬೀಜ ಮಾಡ್ತಾಯಿದ್ದೆ ನಾನು. ಈ ತುಳು ಪ್ರಸಂಗದಲ್ಲೂ ಹಾಗೆ ನಾನು ಮೇಯ್ನ್ ಖಳನಾಯಕ ಎಲ್ಲ ಮಾಡ್ತಾಯಿದ್ದೆ. ಈಗ ನಾನು ತುಂಬ ಮುಂದೆ ಹೋಗ್ತಾ ಇದ್ದೆ. ಅಲ್ಲಿ ಆಗುವಾಗ ನನ್ನ ಕಟ್ಟಾಯಿತು, ನನ್ನ ಕೈ ಮುರಿದೋಗ ಆಯಿತು. ಹೆಂಡತಿ ಇಲ್ಲದ ಜೀವನ ಅಂದರೆ ಹೆಂಡತಿ ಸತ್ತೋದ ಮೇಲೆ ಮಕ್ಕಳಿಗಾಗಿ ನಾನು ಉಳಿಲೇಬೇಕಲ್ಲ, ಬೇರೆ ಯಾರೂ ಇಲ್ಲಲ್ಲ. ಅಲ್ಲ, ಇನ್ನೊಬ್ಬರು ಇದ್ದರೂ ಸರಿ ಆಗಲಿಕ್ಕಿಲ್ಲ. ಆ ಮಕ್ಕಳಿಗೆ ತಂದೆಯಾಗಿಯೋ ತಾಯಿಯಾಗಿಯೋ ನಾನೇ ಆ ಪ್ರೀತಿಯನ್ನು ಕೊಟ್ಟು ಅವರನ್ನಿಷ್ಟೆಲ್ಲ ಇದು ಮಾಡಿ, ಅದಕ್ಕೆ ಪ್ರತೀಕಾರವಾಗಿ ನನಗೆ ನಾನು ಸಂತೋಷವನ್ನು ಅನುಭವಿಸ್ತಾ ಇದ್ದೆ. ಸೊ ಮೊನ್ನೆ ಈಗ ಬಿಗ್ ಬಾಸ್ಗೆ ಹೋಗುವಾಗ ಮನೆಯವರು ಯಾರಾದರೂ ಬೆಂಗಳೂರಿಗೆ ಬರಬೇಕು ಅಂತ ಇತ್ತು, ನಿಮ್ಮನ್ನೇನಾದರೂ ಕರೆದಿದ್ರ? ಯಾರು? ರೂಪೇಶನ? ಹೌದು. ನನ್ನನ್ನು ಕರೆದದಾಗಲ್ಲ, ನೀವು ಬ್ಯಾಂಗ್ಳೂರಿಗೆ ನೀವು ಬರೋದು ಬೇಡ ಅಂತ ಹೇಳಿದ್ದಾನೆ. ನೀವು ಬಂದರೆ ನಿಮಗೆ ಆಗಲಿಕ್ಕಿಲ್ಲ, ನಾನು ಇಲ್ಲಿ ದೊಡ್ಡಪ್ಪನಲ್ಲೆಲ್ಲ ಕರ್ಕೊಂಡು ಹೋಗ್ತೇನೆ. ಅವನಿಗೆ ಗೊತ್ತುಂಟು ನಾನು ಒಬ್ಬನೇ ಇರೋದು, ಅಲ್ಲಿ ಕೆಲಸಕ್ಕೆ ಹೋಗಬೇಕು, ಮತ್ತು ಮನೆಯಲ್ಲಿ ಏನಾದರೂ ಅದು ಅವನಿಗೆ ಗೊತ್ತುಂಟು. ಅವ ಹೇಳ್ತಾನೆ, ಓಪನ್ ಆಗಿ ಹೇಳ್ತಾನೆ ಏನಿದ್ರು ನನ್ನ ಹತ್ರ. ಅದೇ ಹೇಳಿದ್ರಿ ಆಗ, ಮಗನ ಪ್ರೀತಿಗಿಂತ ಸ್ನೇಹಿತರಾಗಿದ್ದೇವೆ ನಾವು ಅಂತ. ಈಗ ತಂದೆ ಮಗನ ಪ್ರೀತಿ ಅಲ್ಲ, ಸ್ನೇಹಿತರಾಗಿ ಏನಿದ್ರು ಜಾಲಿಯಲ್ಲಿ. ಅಂದರೆ ಅವ ಏನು ನನ್ನ ಹತ್ರ ಏನು ಕೇಳೋದಿಲ್ಲ, ನಾನು ಅವನ ಹತ್ರ ಏನು ಕೇಳೋದಿಲ್ಲ. ಅಂದರೆ ನನಗೆ ಕೇಳಲಿಕ್ಕೆ ಅಂದರೆ ನನಗೆ ಅವನಿಗೆ ಸಹಕರಿಸುವಂಥ ಶಕ್ತಿ ನನ್ನಲ್ಲಿ ಇಲ್ಲ. ನಾವು ಬರೇ ಬಡವರು. ನಾವು ಅವನ ಬುದ್ಧಿಯಲ್ಲಿ ಮತ್ತು ಜನ ಸಹವಾಸದಿಂದ ಈ ಮಂಗಳೂರಿನ ಜನರು ಅವನನ್ನು ಕೈ ಹಿಡಿದು ಮೇಲೆತ್ತದ ಕಾರಣ ಮುಂದೆ 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 ಹೋಗ್ತಾ ಇದ್ದಾನೆ. ನಿಮ್ಮ ಮಗ
ಕಲಾವಿದನಾಗಿ ಹೆಸರು ಮಾಡಿದ್ದಾರೆ, ಹಾಗೇನೆ ಒಬ್ಬ ಒಳ್ಳೆ ಕ್ರಿಕೆಟರ್ ಕೂಡ. ನಿಮ್ಮ ಮನೆ ಹತ್ರ ಕ್ರಿಕೆಟ್ ಆಡುವ ಅದೆಲ್ಲ ಇತ್ತವರಿಗೆ ಮೊದಲೇ? ಆಡ್ತಾ ಇದ್ದ ದೊಡ್ಡ ಅದೇ ಒಂದು ಇದು ಅಂತ ಇಲ್ಲ, ಕ್ರಿಕೆಟ್ ಆಡ್ಲಿಕ್ಕೆಲ್ಲ ಹೋಗ್ತಾ ಇದ್ದ ಸಂಜೆ ಶಾಲೆ ಬಿಟ್ಟ ಮೇಲೆ ಮಕ್ಕಳ ಜೊತೆಯಲ್ಲೆಲ್ಲ ಆಡ್ತಾ ಇದ್ದ. ಕಲಿಯುವುದ್ರಲ್ಲೆಲ್ಲ ಹೇಗಿದ್ರು? ಕಲಿಯುವುದರೆಲ್ಲ ಚೆನ್ನಾಗಿದ್ದ. ಅಂದರೆ ನನ್ನ ಮಗಳಷ್ಟಲ್ಲ, ಮಗಳಂದ್ರೆ ರ್ಯಾಂಕ್ ಸ್ಟೂಡೆಂಟ್. ಇವರೆಲ್ಲ ಇವನು ಮತ್ತು ಸಣ್ಣವನು ಕಲಿಯುವುದರಲ್ಲೆಲ್ಲ ಭಾಳ ಮುಂದಿತ್ತು. ಒಳ್ಳೆ ಇದು ಒಬ್ಬರೇ ಇದ್ದೀರ? ಕಲಿಯುವುದರಲ್ಲಿ ಮಾತ್ರ ಅಲ್ಲ, ಕಾಂಡಕ್ಟಿನಲ್ಲಿಯೂ ಹಾಗೆ, ಶಾಲೆಯಲ್ಲಿ ವಿದ್ಯೆ ಬುದ್ಧಿ ಎಲ್ಲವೂ ಹಾಗೆ. ಇದು ಶಾಲೆಯಿಂದ ಒಂದು ಕಂಪ್ಲೇಂಟ್ ನಮಗೆ ಬಂದಿರಲಿಕ್ಕಿಲ್ಲ. ಅಷ್ಟು ಒಳ್ಳೆ ವಿದ್ಯಾರ್ಥಿ. ಅಷ್ಟು ಒಳ್ಳೆ. ಈಗಲೂ ಇವರನ್ನೇ ಕೇಳ್ತಾ ಇದ್ದಾರೆ ಶಾಲೆಯ ಹೆಡ್ ಮಾಸ್ಟರ್ನವರು. ಹೌದಾ? ಶಿಕ್ಷಕರು ಎಲ್ಲಿದ್ದಾರೆ, ಏನು ಮಾಡ್ತಾರೆ. ಈಗ ಇದೆಲ್ಲ ಪ್ರಚಾರ ಆಗೋ ಎಲ್ಲ ಶಾಲೆಗಳಲ್ಲಿಯೂ ಹೇಳ್ತಾರೆ, ಎಲ್ಲ ಶಾಲೆಗಳಲ್ಲಿಯೂ ಅಲ್ಲಿ ಪ್ರಚಾರ ಮಾಡಿ ಅವನಿಗೆ ಓಟ್ ಹಾಕಿ, ಮನೆಯಲ್ಲಿ ಹೇಳಿ ಓಟ್ ಆಗಲಿಕ್ಕೆ ಹೇಳಿ. ನಮ್ಮ ಸರ್, ಈಗ ನೀವು ಏನು ಮಾಡಿಕೊಂಡಿದ್ದೀರಿ ಸರ್? ನಾನು ಮೊದಲು ಕೂಲಿ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ಈ ಆಟೋದಲ್ಲಿ ಹೋಗಿ ತುಂಬ ವರ್ಷ ಆದಿಲ್ಲ. ಅಲ್ಲಿ ಆಗ ತಲೆ ಬಿಸಿ ಇರಲಿಲ್ಲ, ಮಕ್ಕಳೆಲ್ಲ ಸಣ್ಣ, ಸ್ವಲ್ಪ ಸ್ವಲ್ಪ ಖರ್ಚಿಗೆಲ್ಲ ಕೊಟ್ಟರೆ ಸಾಕಾಗ್ತದೆ. ಆಮೇಲೆ ಇದನ್ನೆಲ್ಲ ಬಿಟ್ಟು ನಾನು ಹೆಂಡತಿ ಸತ್ತರು ಅಂತ ಮನೆಯಲ್ಲಿ ನಿಂತ ಮೇಲೆ ನಾನೀಗ ಒಂದು ಜೀವನೋಪಾಯಕ್ಕೆ ಬೇಕಾಗಿ ಒಂದು ಕಲ್ಲಿನ ಕೆಲಸ ಮಾಡ್ತಾ ಇದ್ದೇನೆ ಅಷ್ಟೇ. ಕಾಂಟ್ರಾಕ್ಟರ್ ಥರ? ಕಾಂಟ್ರಾಕ್ಟ್ ಅಲ್ಲಪ್ಪ, ಏನಾದರೂ ಇಲ್ಲ ಕಲ್ಲು ತೆಗೆದು ಇನ್ನೊಂದು ಕಡೆ ಮಾರಿ ಜೀವನ ಮಾಡ್ತಾ ಇರೋದು ಅಷ್ಟೇ. ಅದರಲ್ಲಿ ಏನಾದರೂ ಸಿಕ್ಕಿದರೆ ಹೊಟ್ಟೆ ತುಂಬಿಸು, ಇಲ್ಲದ್ರೆ ಮಕ್ಕಳ ಹತ್ರ ಕೇಳಬೇಕು, ಅವರದ್ದು ಉಂಟ ಇಲ್ಲೋ ಅಂತ ನನಗೆ ಗೊತ್ತುಂಟು. ನಾನು ಹಾಗೆ ಮಕ್ಕಳ ಹತ್ರ ಕೇಳೋದಿಲ್ಲ. ಏನಾದರೂ ನನ್ನ ಹತ್ರ ಇದ್ದರೆ ನಿಮಗೆ ಬೇಕಂತ ನಾನು ಕೇಳೋದು ಅಷ್ಟೇ. ಸರ್, ಈಗ ರೂಪೇಶ್ ಬಗ್ಗೆ ಕೇಳುವುದಾದ್ರೆ, ಈಗ ಇಷ್ಟು ವರ್ಷದಲ್ಲಿ ಯಾವತ್ತಾದರೂ ಒಂದು ರೂಪೇಶ್ ಅವರಿಗೆ ಪೆಟ್ಟು ಕೊಟ್ಟದ್ದು ಏನಾದರೂ ನೆನಪಿದೆಯಾ ನಿಮಗೆ? ಇಲ್ಲಪ್ಪ, ಪೆಟ್ಟು ಕೊಡುವಂಥ ತಪ್ಪು ಅವರು ಏನು ಮಾಡೋದೇ ಇಲ್ಲ. ಅಂಥ ಅವಕಾಶವೇ ಇರುವುದಿಲ್ಲ, ಅಲ್ಲಿ ಅಂಥ ಸಂದರ್ಭವೇ ಬರುವುದಿಲ್ಲ. ಅಂದರೆ ಪೆಟ್ಟು ನನ್ನ 3 ಮಕ್ಕಳಲ್ಲಿ, ಮಕ್ಕಳಂದರೆ ನನಗೆ ಭಾಳ ಪ್ರೀತಿ. ಮಕ್ಕಳಿಗೆ ಹೊಡೆಯೋದು ಬಡಿಯೋದು, ಅವರಿಗೆ ಬುದ್ಧಿ ಹೇಳೋದು ಎಲ್ಲ ಅಂತ ಪರಿಸ್ಥಿತಿಯೇ ಬರುವುದಿಲ್ಲ. ಅದು ಅಂದರೆ ಹಾಗೆ ಮಾಡೋದಿಲ್ಲ, ತಪ್ಪು ಮಾಡುವ ಇದರಲ್ಲಿಲ್ಲ. ಅವನಿಗೆ ಒಮ್ಮೆ ನಾನೊಂದು ಹೊಡೆದಿದ್ದೇನೆ, ಪೆಟ್ಟು ಕೊಟ್ಟಿದ್ದೇನೆ. ಅದು ಈಗಲೂ ಉಂಟು. ಅವನು ಇಲ್ಲಿ ಒಂದು ಸಣ್ಣ ಬೆತ್ತದಲ್ಲಿ ಕೊಟ್ಟದ್ದೊಂದು ಕಲೆ, ಅದು ಅವನಿಗೆ ಮಾತ್ರ ಒಂದು ಹೊಡೆದದ್ದು ಏಕೆ ಅಂತ ಹೇಳಿದರೆ, ಅಲ್ಲಿ ನಮ್ಮ ಮನೆ ಹತ್ತಿರದಲ್ಲಿ, ಅವನ ಅಜ್ಜನ ಮನೆ ಹತ್ತಿರದಲ್ಲಿ ಅಲ್ಲಿ ಡಾಮರ್ ರೋಡ್ ಉಂಟು, ಹೈವೇ. ಅದರಲ್ಲಿ ಸೈಕಲ್ ಆಟ ಆಡೋದು. ಅಂದರೆ ಆಗ ಕಲೀಲಿಲ್ಲಲ್ಲ. ಆಗ ಅವನ ಅಮ್ಮನಿಗೆ ಭಾಳ ಬೇಜಾರಾಯಿತು, ಹೆದರಿಕೆ ಆಯಿತು. ನನ್ನನ್ನು ಕರೆದು ಹೇಳಿದ್ರು ಹೀಗೆ ಹಾಗೆ ನಾನು ಜೋರು ಮಾಡಿದರೆ ಕೇಳಲಿಲ್ಲ. ಅವಳು ಹೇಳಿದ್ರು 2 ಕೋಟಿ ಅಂತ. ಅದಕ್ಕೆ ಒಂದು ಪೆಟ್ಟು ಕೊಟ್ಟೆ, ಅದೇ ಒಂದು ಕೊಟ್ಟದ್ದು. ಅದೇ ಫಸ್ಟ್ ಮತ್ತು ಅದೇ ಲಾಸ್ಟ್. ಆಮೇಲೆ ಸೊ ಈಗ ರೂಪೇಶ್ ಅವರಿಗೆ ನಮಗೆ ತಿಳಿದಾಗೆ 32 ವರ್ಷ ಪ್ರಾಯ ಆಯಿತು. ಸಾಮಾನ್ಯವಾಗಿ ಈಗ ಪ್ರಾಯ ಆದರೆ ಎಲ್ಲ ಕಡೆ ಕೇಳಿ ಬರುವ ಮೊದಲ ಮಾತು ಏಪ ಮದಿಮೆ, ಯಾವಾಗ ಮದುವೆ ಅಂತ. ಏನಾದರೂ ರೂಪೇಶಿಗೆ ಮದುವೆ ಮಾಡುವ ಆಲೋಚನೆ ಇದೆಯಾ ಈಗ ಬಿಗ್ ಬಾಸಿಂದ ಬಂದ ಮೇಲೆ, ಅಥವಾ ನೋಡಿ ಇಟ್ಟಿದ್ದೀರಾ, ಹೇಗೆ ಸರ್? ನೋಡಿ ಇಡ್ಲಿಲ್ಲಪ್ಪ, ಅದು ನೀವು ಹೇಳಿದ್ದು ಸರಿ. 32 ವರ್ಷ ಆಯಿತು. ಅದಲ್ಲದೆ ಕೆಲವರೆಲ್ಲ ಕೇಳ್ತಾ ಇದ್ದಾರೆ ಮದುವೆ ವಿಷಯ, ಕೆಲವರು ಹೆಣ್ಣೆಲ್ಲ ಇದು ಮಾಡ್ತಾರೆ. ಹೌದಾ? ಮಾತಾಡ್ತಾ ಇದ್ದಾರೆ. ಹಾಗೆ ನಾನು ಹೇಳಿದ್ದೆ, ಅವನು ಮದುವೆ ವಿಷಯದಲ್ಲಿ ಅವನಿಗೆ ಗಂಡು ಹೆಣ್ಣಾದರೆ ಒಂದು ಬೇಗ ಮದುವೆ ಆಗಬೇಕು, ಜಾಸ್ತಿ ಕೂಡ ಆಯಿತು. ಆದರೆ ಅವನಿಗೆ ಮದುವೆ ಮಾಡಬೇಕು ಅಂತ ಅವನಿಗೆ ತುಂಬ ಆಸೆ ಉಂಟು. ಅವನದು ನಾನಾಗಿ ಹೇಳಲಿಲ್ಲ, ಹೇಳಿದ್ದೇನೆ 1-2-3 ಸಲ, ಹೆಚ್ಚಿಗೆ ಒತ್ತಾಯ ಮಾಡಲಿಲ್ಲ. ಅವನು ದೊಡ್ಡಪ್ಪನ ಹತ್ರ ಹೇಳಿದ್ದೇನೆ, ಅವರಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಮದುವೆ ಆಗಬೇಕು, ಅದಕ್ಕೆ 2 ವರ್ಷ ಕಳೀಲಿ ಅಂತ ಹೇಳ್ತಾ ಇದ್ದಾನೆ. ಆದಷ್ಟು ಬೇಗ ಮದುವೆ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಮತ್ತೆ ಅವನ ಇಷ್ಟ ಅಲ್ಲ, ಯಾವಾಗ ಆಗ್ತಾನೆ. ಹೇಗೆ ಸರ್, ಈಗ ಬಿಗ್ ಬಾಸ್ ಅಂತ ಹೇಳಿದ್ರೆ ನೀವು ನೋಡುದಿಲ್ಲ, ನಾನು ನಿಮಗೆ ಹೇಳುದು, ಅರ್ಥ ಮಾಡಿಸುದು. ಈಗ ಬಿಗ್ ಬಾಸ್ ಅಂತ ಹೇಳಿದ್ರೆ ಒಂದು ಕಾರ್ಯಕ್ರಮ, ಅದರಲ್ಲಿ ಆ ಮನೆಯಲ್ಲಿ 10 ಜನ ಹುಡುಗಿಯರು, 5-6 ಜನ ಹುಡುಗರು, ಆ ತರ ಎಲ್ಲ ಇರ್ತಾರೆ. ಅಲ್ಲಿ ಹೋಗಿ ಬಂದ ಮೇಲೆ ಅದರಲ್ಲಿ ಪ್ರೀತಿ ಆಗುದು, ಒಬ್ಬರನ್ನೊಬ್ಬರು ಇಷ್ಟಪಡುದು, ಅದರಿಂದ ಹೊರಗೆ ಬಂದ ಮೇಲೆ ಫ್ರೆಂಡ್ಸ್ ಕೂಡ ಆಗಿರ್ಬಹುದು, ಕೆಲವರು ಮದುವೆ ಆಗುವ ಸ್ಥಿತಿಗೂ ಕೂಡ ಬರ್ತಾರೆ. ಈಗ ಒಂದು ವೇಳೆ ನಿಮ್ಮ ಮಗ ಒಂದು ಹುಡುಗಿಯನ್ನು ಪ್ರೀತಿ ಮಾಡಿ ಬಂದು, ಅಪ್ಪ ನಾನು ಈ ಹುಡುಗಿಯನ್ನು ಮದುವೆ ಆಗ್ತೇನೆ ಅಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯ ಏನಿರಬಹುದು? ಆದರೆ ನೀವು ಹೇಳೋದು ಸರಿ. ಅದು ಈ ಬಿಗ್ ಬಾಸ್ನೊಳಗೆ ಹೋಗಿ ಅದು ಫ್ರೆಂಡ್ಶಿಪ್ ಇರ್ಬೋದು, ಆಮೇಲೆ ಏನೆಲ್ಲ ಅಲ್ಲಿ ನಡೀತದಲ್ಲ, ಹಾಗೆ ಒಂದು ಲವ್ ಆಗಲಿಕ್ಕೂ ಸಾಕು, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಒಂದು ವೇಳೆ ಅದೇ ಆಯಿತು ಅಂತ ಆದರೂ
ನಿಮ್ಮ ಒಪ್ಪಿಗೆ ಹೇಗೆ? ನನ್ನ ಸಂಪೂರ್ಣವಾದ ಒಪ್ಪಿಗೆ. ಅವನ ನಿಮ್ಮದೀಗ ಇದಿಲ್ಲ, ಲವ್ ಮ್ಯಾರೇಜ್ ಆಗ್ಬೇಕು ಅಥವಾ ಅರೇಂಜ್ ಮ್ಯಾರೇಜ್ ಆಗ್ಬೇಕು? ಇಲ್ಲೂ ಇಲ್ಲ. ಅವನಿಗೆ ಯಾವುದು ಆದೀತೋ ಅದೇ ನನ್ನ ಒಪ್ಪಿಗೆ. ಅವರ ಖುಷಿಯೇ ನಿಮ್ಮ ಖುಷಿ? ಅವರ ಖುಷಿಯೇ ನನ್ನ ಖುಷಿ. ಅದಕ್ಕೆ ವಿರೋಧ ಮಾಡೋದೇನೋ ನಾನಲ್ಲ. ನನ್ನ ಮಕ್ಕಳ ವಿಷಯದಲ್ಲಿ ಸಂಪೂರ್ಣ ಸಮ್ಮತಿ ಉಂಟು ನಿಮ್ಮ? ಅಂದರೆ ಅವರಿಗೂ ಬುದ್ಧಿ ಉಂಟು, ಯಾರನ್ನು ಆಯ್ಕೆ ಮಾಡಬೇಕು, ಹೇಗಿರಬೇಕು, ಹೇಗೆ ಅಂತ. ಅವ ಆಯ್ಕೆ ಮಾಡಿ ನಂತರ ಹೇಳಿದ್ರೆ ಆಯ್ತು, ಆಶೀರ್ವಾದ. ಭಾರಿ ಒಳ್ಳೆ ಅಪ್ಪ ಇದ್ರಿ ನೀವು. ಈಗ ಲವ್ ಮಾಡಿ ಬಂದ್ರೆ ಸಾಮಾನ್ಯವಾಗಿ ಅಲ್ಲ, ಮೊದಲು ನಿರಾಕರಣೆ. ನೀವು ನೋಡಿ, ಒಂದು ಹುಡುಗಿಯನ್ನು ಲವ್ ಮಾಡಿ ಬರ್ತಾರೆ, ಬಂದು ಮನೆಯಲ್ಲಿ ಹೇಳ್ತಾರೆ ಅವರು ನಾವು ಮದುವೆ ಆಗ್ತೇನೆ ಅಂತ. ಈ ಮನೆಯಲ್ಲಿ ಒಪ್ಪುವುದಿಲ್ಲ. ಹಾಗೆ ಒಬ್ಬ ಇದ್ರೆ ನಾನು ಹೇಳ್ದಾಗ ಆಗ್ಬೇಕಂತ ಮನೆಯವರು ಇರ್ತಾರೆ, ಅವರು ನಮಗೆ ಮದುವೆ ಆಗಬೇಕಂತ ಅವರು ಇರ್ತಾರೆ. ಮತ್ತು ಅಂತೂ ಇಂತೂ ಕುಂತಿ ಮಕ್ಕಳಿಗೆ ವನವಾಸ ಅಂತ ಆಯ್ತಲ್ಲ. ಹಾಗೆ ಇವರೇನು ಮಾಡ್ತಾರೆ ಗೊತ್ತುಂಟ, ಒಂದು ಬಾವಿಯಲ್ಲೋ ಅಲ್ಲೋ ಕುತ್ತಿಗೆ ಹಗ್ಗ ಹಾಕಿ ನೇಣು ಬಿಗಿದು ಹೀಗೆಲ್ಲ ಹಾಗೆ ಸಾಯುವುದಕ್ಕಿಂತ ನಾವು ಪ್ರೀತಿಯಿಂದ ಒಳ್ಳೆ ರೀತಿಯಲ್ಲಿ ಪ್ರೀತಿಯಿಂದ ಅವನು ಏನು ಹೇಳ್ತಾನೋ ಅದಕ್ಕೆ ಒಪ್ಪಿಗೆನಂತೆ. ಸರ್, ಈಗ ಕೆಲವಷ್ಟೇ ದಿನದ ಹಿಂದೆ ರೂಪೇಶ್ ಅವರೊಂದು ಮನೆ ತಗೊಂಡ್ರು ಅಂತ ನಾನು ಕೇಳ್ಪಟ್ಟೆ. ಒಂದು ದೂರದ ಊರಿಂದ ಮಂಗಳೂರಿನಂತ ಒಂದು ಸಿಟಿಗೆ ಬಂದು ಒಂದು ಸ್ವಂತ ಮನೆ ಖರೀದಿ ಮಾಡುದು ಅಂತ ಹೇಳಿದ್ರೆ ಒಂದು ಜೀವನದಲ್ಲಿ ದೊಡ್ಡ ಸಾಧನೆ. ಎಷ್ಟು ಖುಷಿ ಇದೆ ಸರ್. ಗೃಹ ಪ್ರವೇಶಕ್ಕೆ ಬಂದಿದ್ರ, ಹೇಗಿತ್ತು ಆ ದಿನ? ನಿಮ್ಮ ಏನು ಹೇಳ್ತಾರೆ, ಕೆಲವರಿಗೆ ಆ ದಿನ ಒಂದು ಬಹಳ ಖುಷಿಯ ದಿನ ಹೇಗಿತ್ತು? ಆ ಮನೆ ಒಕ್ಕಲಿಗೆ ನಾನು ಬಂದಿದ್ದೇನೆ. ಬಂದು ನೋಡುವಾಗ ಅಂದರೆ ಅದನ್ನು ಒಂದು ಮನೆ ಕಟ್ಟುವುದು, ಮದುವೆ ಮಾಡುವುದು ಅಂತ ಅಷ್ಟು ಸುಲಭ ಅಲ್ಲ. ಅದು ಮಂಗಳೂರಿನ ಕಾವೂರಿನಲ್ಲಿ ಭಾಳ ಚಂದ ಮನೆ, ಚಂದವಾಗಿ ಉಂಟು ಮನೆ. ಹೆಸರು ಗಿರಿಗಿಟ್ಟು. ಹೌದು, ಜೀವನ ದೊಡ್ಡ ಸಿನಿಮಾ ಅಲ್ಲ. ಅವ ಮನೆ ಮಾಡಿದ್ದಾನೆ, ಮನೆ ಒಕ್ಕಲಾಯಿತು, ಮನೆ ಒಳ್ಳೆ ಚಂದ ಉಂಟು, ಒಳ್ಳೆ ಜಾಗ ಎಲ್ಲ ಉಂಟು, ತುಂಬ ಖುಷಿ ಆಯಿತು. ಈಗಿದ್ದ ಅಲ್ಲ ತುಂಬ ಖುಷಿ ಆಯಿತು. ಆದರೆ ಹೇಗೆ ಮಾಡಿದ್ದಾನೆ, ಏನು ಲೋನ್ ಮಾಡಿದ್ದಾನೋ, ಸಾಲ ಮಾಡಿದ್ದಾನೋ, ಎಂಥದೋ ಏನಾಗ್ತದೋ ಅಂತ ಅದು ಮಾತ್ರ ನನಗೆ ಒಳಗೆ ಒಂದು ನನಗೆ ಕೇಳಲಿಕ್ಕೆ ಆಗೋದಿಲ್ಲ. ಅವನ ಹತ್ರ ಲೋನ್ ಉಂಟು ಅಂತ ಹೇಳ್ತಾನೆ, ನನಗೆ ಭಯ ಆಗ್ತಾ ಉಂಟು ಎಂಥದ್ದು. ಅದರ ಆಶೀರ್ವಾದ ಮಾಡಿದ್ರಿ ಪ್ರೀತಿಯಲ್ಲಿ? ಮತ್ತೆ ಆಶೀರ್ವಾದ ಮಾಡಿದ್ದೇನೆ ನಾನು. ದೇವರಲ್ಲಿ ಬೇಡಿಕೊಂಡದ್ದು, ಇವನನ್ನು ಇನ್ನೂ ಒಳ್ಳೇದು ಮಾಡಲಿ ಅಂತ. ದೇವರು ಆಶೀರ್ವಾದ ಆಗಲುಂಟು ಸದಾ ಮೂರು ಮಕ್ಕಳಿಗೆ. ನಾನು ಕೇಳ್ಪಟ್ಟೆ ರೂಪೇಶ್ ಅವರ ತಾಯಿ ಈಗ ಅವರ ಅನಾರೋಗ್ಯದಿಂದ ಇದ್ರೂ ಕೂಡ ಈಗ ಮಕ್ಕಳು ಸಣ್ಣದಿರುವಾಗ ಈ ಮಕ್ಕಳಿಗೆ ಪಾಠ ಮಾಡೋದು, ಅವರಿಗೆ ಕಲಿಸಿಕೊಡುದು, ಆ ವಿಚಾರದಲ್ಲೆಲ್ಲ ಹೇಗಿದ್ರು ಸರ್? ನೋಡಿ, ಈಗ ಮಕ್ಕಳಿಗೆ ತಾಯಿ ಇಲ್ಲ ಅಂತ ಹೇಳಿದ್ರು, ಈ ತಾಯಿ ಮಕ್ಕಳ ಬಾಂಧವ್ಯ ಅಂತ ಅವಳಿಂದ ಕಲಿಬೇಕು ಅಷ್ಟೆ. ಹೊಡೆದು ಬಡಿದು ಬುದ್ಧಿ ಹೇಳೋದಲ್ಲ. ಅವರು ತಪ್ಪು ಮಾಡಿದರೆ ಒಮ್ಮೆ ಹೇಳಿದರೆ ಮತ್ತಂಥ ತಪ್ಪನ್ನು ಮಾಡೋದಿಲ್ಲ. ಮತ್ತೆ ಆ ತಪ್ಪನ್ನು ಮಾಡಿದರೆ ಮತ್ತೆ ಅದಕ್ಕಿಂತ ಸ್ವಲ್ಪ ಜೋರು ಮಾಡೋದು, ಹೊಡೆಯುವುದಿಲ್ಲ. ಇದು ಶಾಲೆಗಿಂತ ಮೊದಲ ಪಾಠ ಶಾಲೆ ಇದು ಮನೆ ಅಂತ ಹೇಳ್ತಾರಲ್ಲ, ಸತ್ಯ. ಮನೆಯಲ್ಲಿ ಕಲಿಸಿಕೊಟ್ಟದ್ದು ಅವಳು. ಶಾಲೆಗೆ ಹೋಗುವುದಕ್ಕಿಂತ ಮೊದಲು ಬೆಳಿಗ್ಗೆ ಸಂಜೆ ಈ ವಿದ್ಯೆ ಆಮೇಲೆ ಬುದ್ಧಿ ಎಲ್ಲವನ್ನು ಕಲಿಸ್ತಾ ಅವರಿಗೆ ತಕ್ಕ ತಾಯಿಯಾಗಿ, ಮಕ್ಕಳಿಗೆ ತಕ್ಕಂಥ ತಾಯಿಯಾಗಿ, ಈ ತಾಯಿಗೆ ತಕ್ಕಂಥ ಮಕ್ಕಳಾಗಿ ಇವರು. ಆದರೆ ಏನು ಮಾಡೋಣ, ವಿಧಿ ಬರಹ ಆ ತಾಯಿಯನ್ನು ಉಳಿಸಿಕೊಳ್ಳುವಂಥ ಭಾಗ್ಯ ಇಲ್ಲ. ಏನೋ ತಂದೆ ಆದಂಥ ನಾನು ಉಳಿದುಕೊಂಡಿದ್ದೇನೆ ಅಷ್ಟೇ ಆ ಮಕ್ಕಳಿಗೆ. ಈಗ ಬಿಗ್ ಬಾಸ್ ಮನೆ 45-50 ದಿನದ ಜರ್ನಿ ಇದೆ ಸರ್. ಈಗ ನೀವು ನೋಡಿದ ಹಾಗೆ ಬುದ್ಧಿಶಾಲಿ, ಶಕ್ತಿಶಾಲಿ, ಬಹಳ ಒಳ್ಳೆ ರೀತಿಯಲ್ಲಿ ಆಲೋಚನೆ ಮಾಡಬಲ್ಲಂತ ವ್ಯಕ್ತಿ ರೂಪೇಶ್. ಕೊನೆಯ ತನಕ ಇರಬಹುದು, ಕಪ್ಪು ಗೆಲ್ಲಬಹುದು ಅಂತ ಅನಿಸುತ್ತದೆ ನಿಮಗೆ? ನನಗೆ ಅನಿಸುವುದು ಮಾತ್ರ ಗೆಲ್ಲಬೇಕು ಅಂತಲೇ ನನ್ನ ಮನಸ್ಸಲ್ಲೇ ಇರೋದು. ಆದರೆ ಏನು ಮಾಡೋಣ, ದೇವರು ಹೇಗೆ ಇಟ್ಟಿದ್ದಾರೆ ಅದನ್ನು ಗೆದ್ದು ಬರ್ತಾನೆ. ನನಗೆ ಧೈರ್ಯ ಉಂಟು, ನಿಮ್ಮ ಆಶೀರ್ವಾದ ತಗೊಂಡು ಆಶೀರ್ವಾದ ಉಂಟು. ಮತ್ತು ಅವನು ದೊಡ್ಡೊಂದು ದೈವವನ್ನು ನಂಬ್ತಾ ಇದ್ದಾನೆ, ಕೊರಗಜ್ಜನನ್ನು. ಎಲ್ಲಿ ಹೋದರೂ ಅದನ್ನು ದೇವರುಗಳನ್ನು ನಂಬ್ತಾ ಇದ್ದಾನೆ, ಭಕ್ತಿ ಉಂಟು ಅವನಿಗೆ. ಅದು ಕೈ ಬಿಡಲಿಕ್ಕಿಲ್ಲ ಅಂತ ನನ್ನ ವಿಶ್ವಾಸ. ಇಡೀ ಕರ್ನಾಟಕ ಜನತೆ ಬಹಳ ಮೆಚ್ಚುಗೆ, ಬಹಳ ಪ್ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊನೆಯದಾಗಿ ಕರ್ನಾಟಕದ ವೀಕ್ಷಕರಿಗೆ ರೂಪೇಶನ ತಂದೆಯಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲಿ ನೋಡಿ ಹೇಳಿ. ನಾನು ಈ ಕರ್ನಾಟಕ, ನನ್ನ ಮಗನನ್ನು ಈ ಸ್ಥಿತಿಗೆ ತಂದಂಥ ಈ ಕರ್ನಾಟಕ ಜನತೆ ಇದ್ದಾರೆ. ಅವರು ನಾನಲ್ಲ, ನನ್ನಿಂದಾಗಿ ಎಲ್ಲ ಒಂದದ್ದು. ಈ ಕರ್ನಾಟಕ ಅಂದರೆ ಈ ಮಂಗಳೂರಿನ ಜನತೆ. ಇವರು ಅವನನ್ನು ಕೈ ಹಿಡಿದು ಅವರು ಮೇಲೆ ಮಾಡಿದ್ದ ಅವರೇ, ಎಲ್ಲರೂ ಸೇರಿದ್ದಾರೆ ಅವನನ್ನು ಮೇಲೆ ಈ ಸ್ಥಿತಿಗೆ ಬರಲಿಕ್ಕೆ. ಈ ಕರ್ನಾಟಕ ಜನತೆಯೇ ಕಾರಣ. ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ.
ಈ ಒಂದು ಸಂದರ್ಶನ ಮಾಡಿದ ಉದ್ದೇಶ ಈಗ ಅವರ ಹತ್ರ ಏನಾದರೂ ವಿಶೇಷ ಕ್ವಶನ್ ಕೇಳಬೇಕು ಅಂತ ಅಲ್ಲ. ರೂಪೇಶನ ತಂದೆ ಯಾರು, ಹೌದು, ಅವರು ಹೇಗಿರ್ತಾರೆ, ಅವರ ದಿನ ಕೆಲಸ ಯಾವ ಥರ ಇರುತ್ತದೆ, ಇದನ್ನೆಲ್ಲ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.